ಕೋಸ್ಟಲ್ ವುಡ್ನಲ್ಲಿ ಸೈ ಎನಿಸಿಕೊಂಡ ಕಲಾವಿದರು ಇನ್ನು ಮುಂದೆ ಮೈದಾನಕ್ಕಿಳಿದು ಬ್ಯಾಟ್ ಬೀಸಲಿದ್ದಾರೆ. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ಡ್ ವತಿಯಿಂದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ 2021 ಮಾರ್ಚ್ 17ರಿಂದ 21ರವರೆಗೆ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿದೆ. ಇದರ ಆಟಗಾರರ ಹರಾಜು ಪ್ರಕ್ರಿಯೆ ಮಂಗಳೂರಿನಲ್ಲಿ ನಡೆದಿದೆ. ಕಳೆದ 4 ವರ್ಷಗಳಿಂದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ನಡೆಸ್ತಾ ಬಂದಿರುವ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ಡ್ ಈ ಬಾರಿಯೂ ಪಂದ್ಯಾಟ ಕೂಟವನ್ನು ಹಮ್ಮಿಕೊಂಡಿದೆ. ಇನ್ನು ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ 2021 ಮಾರ್ಚ್ 17ರಿಂದ 21ರ ತನಕ ನೆಹರು ಮೈದಾನದಲ್ಲಿ ನಡೆಯಲಿದ್ದು, ಇದರ ಹರಾಜು ಪ್ರಕ್ರಿಯೆ ನಗರದ ಸರ್ಕ್ಯೂಟ್ ಹೌಸ್ ಸಮೀಪದ ಅಶೋಕನಗರ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ಸಿಪಿಎಲ್ಗೆ ವೈದ್ಯರ ಮಾತೆರೆಗಳ ಸ್ವಾಗತ ಬಂದಿಲ್ಲ. ಅಂಚನೆ ಓನರ್ನಕ್ಲಿಗೆ, ಅಂಚನೆ ಹೀರೋನಕ್ಲಿಗೆ, ಅಂಚನೆ ಸ್ಟಾರ್ ಪ್ಲೇಯರ್ನಕ್ಲಿಗೆ ಮಾತೆರೆಗಳ ಸ್ವಾಗತ ಬಂದಿಲ್ಲ. ಅಂಚನೆ ವಿಜಯದಲ್ಲಿ ಪುನಃ ಗೌರವಾಧ್ಯಕ್ಷ ಕಿಶೋರ್ ಶೆಟ್ಟಿ, ಅಂಚನೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಆದಿತ್ಯನ ಪ್ರಶಾಂತ್ ಶೆಟ್ಟಿ, ಅಂಚನೆ ಸ್ಥಾಪಕ ಸದಸ್ಯ ಅಶ್ವಿನ್ ಗೋಟ್ಯ, ಅಂಚನೆ ಸ್ಪೋರ್ಟ್ಸ್ ಸೆಕ್ರೆಟರಿ ಆಯ್ನ ನಿಖಿತ್ ಕೊಟ್ಟಾರಿ ಮನ್ವಿತರಿಗೆಲ್ಲ ಸ್ವಾಗತ ವಹಿಸೊಂದು ಈ ಆಕ್ಷನ್ ಪೂರೆಲ್ಲ ಖುಷಿಟ್ಟು ಮಲ್ತದು ಕ್ಯಾಟ್ಗೆ ಸಹಕಾರ ಕೊಡೋದು ಬಂದು ಕೆನ್ನರಡ್ಡ ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ. ಈ ವೇಳೆ ಕೋಸ್ಟಲ್ ವುಡ್ ಕಲಾವಿದರು ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ಡ್ನ ಅಧ್ಯಕ್ಷರಾದ ಮೋಹನ್ ಕೊಪ್ಪಲ, ಗೌರವಾಧ್ಯಕ್ಷರಾದ ಕಿಶೋರ್ ಡಿ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷೆ ಅಶ್ವಿನಿ ಕೋಟ್ಯಾನ್, ಕ್ರೀಡಾ ಕಾರ್ಯದರ್ಶಿ ನಿಖಿತ್ ಕೊಟ್ಟಾರಿ, ಅಶೋಕ್ ನಗರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಮನ್ವಿತ್, ಚಿತ್ರನಟರಾದ ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್, ರೂಪೇಶ್ ಶೆಟ್ಟಿ, ಹಿತೇಶ್ ನಾಯಕ್, ಸಂದೀಪ್ ಭಕ್ತ ಸೇರಿದಂತೆ ಟೀಮ್ನ ಮಾಲಕರು ಈ ವೇಳೆ ಭಾಗಿಯಾಗಿದ್ದರು. 29,000, thank you Kalanjali Commandos, 29,000. I'm asking for 30 now. 30,000. Any bid of rupees 30,000? 29 bid the Kalanjali. 29,000. 1. 30,000. 30,001. Hurricanes now. 30,000 for Raviraj. Raviraj Sharan, 30,000 with the Hurricanes of Tulunadu now. 30,001. 31,000 back to Kalanjali. 31,000. Any bid of rupees 32? 31,001. 32,000 back to Hurricanes now. 32,000 for Raviraj. I'm asking for 33 now. 32 with the Hurricanes now. 32,001. 32,002. 32,000 sold. Raviraj Shanai sold to Hurricanes of Tulunadu. ಇನ್ನು ಬ್ಲಾಕ್ ಪ್ಯಾಂಥರ್ಸ್, ಚಾಲೆಂಜಿಂಗ್ ಸ್ಟಾರ್ಸ್, ಕಲಾಂಜಲಿ ಕಮಾಂಡೋಸ್, ರಾಯಲ್ ರೇಂಜರ್ಸ್, ತುಳುನಾಡು ಸ್ಪಾಟನ್ಸ್, ಕರಾವಳಿ ವಾರಿಯರ್ಸ್, ವಿಜಯಲಕ್ಷ್ಮಿ ವೀರಾಸ್, ಕುಡ್ಲಾ ಸ್ಟ್ರೈಕರ್ಸ್ ತಂಡಗಳು ಕ್ರೀಡಾಕೂಟದಲ್ಲಿ ತಮ್ಮ ಅದ್ಭುತ ಪ್ರದರ್ಶನ ನೀಡಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.